ಬಾರಕೂರಿನಲ್ಲಿ ಸೋಮಕ್ಷತ್ರಿಯ ಗಾಣಿಗ ಸಮಾಜದ ಕುಲದೇವರಾದ ಮೂಡುಕೇರಿ ಶ್ರೀ ವೇಣುಗೋಪಾಲ ಕೃಷ್ಣ ದೇವರ ಸನ್ನಿಧಿಯಲ್ಲಿ ಉಡುಪಿ ಜಿಲ್ಲಾ ಸೋಮಕ್ಷತ್ರಿಯ ಗಾಣಿಗ ಸಮಾಜ ಹಾಗೂ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಮತ್ತು ಅಷ್ಟಪವಿತ್ರ ನಾಗಮಂಡಲೋತ್ಸವ ಸಮಿತಿ ಆಶ್ರಯದಲ್ಲಿ ಮೇ 1ರಂದು ನಡೆಯುವ ಅಷ್ಟಬಂಧ ಸಹಿತ ಬ್ರಹ್ಮಕಲಶೋತ್ಸವ ಮತ್ತು ಅಷ್ಟಪವಿತ್ರ ನಾಗಮಂಡಲೋತ್ಸವದ ಪೂರ್ವಭಾವಿಯಾಗಿ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಆರಂಭಗೊಂಡು ಹಬ್ಬದ ವಾತಾವರಣ ಕಂಡುಬಂದಿದೆ. ಇಲ್ಲಿನ ಸೇತುವೆ ಬಳಿಯಿಂದ ಮುಖ್ಯ ರಸ್ತೆಯ 3 ಕಿಲೋಮೀಟರ್ ದೂರದ ತನಕ ಸ್ವಾಗತ ಕಮಾನುಗಳು, ಬಣ್ಣ ಬಣ್ಣದ ಬೆಳಕುಗಳು, ಸಾಂಸ್ಕೃತಿಕ ವೇದಿಕೆಗಳು ಸಾರ್ವಜನಿಕರನ್ನ ದೇವಸ್ಥಾನದ ಬಳಿ ಸೆಳೆಯುತ್ತಿದೆ. ದೇವಸ್ಥಾನದಲ್ಲಿ ಜರುಗುವ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಳ್ಳಲು ಊರ ಹಾಗೂ ಪರಹೂರ ಗಾಣಿಗ ಬಂಧುಗಳು ಒಂದಾಗುತ್ತಿದ್ದಾರೆ. ಬಾರಕೂರಿನ ಸಮಸ್ತ ದೇವಸ್ಥಾನಗಳ ಆಡಳಿತ ಮಂಡಳಿ ಮತ್ತು ಭಕ್ತಾದಿಗಳು ಸಾರ್ವಜನಿಕರು ಊರಿನಲ್ಲಿ ಜರುಗುವ ವಿಜೃಂಭಣೆಯ ಕಾರ್ಯಕ್ರಮವನ್ನ ಶಿಸ್ತುಬದ್ಧವಾಗಿ ನಡೆಸಲು ಸ್ವಯಂ ಸೇವಕರಾಗಿ ಭಾಗಿಯಾಗುತ್ತಿದ್ದಾರೆ. ಎಲ್ಲ ಜಾತಿ ಜನಾಂಗದವರ ಮೂಲ ದೇವಾಲಯಗಳ ನಗರ ಬಾರಕೂರಿನಲ್ಲಿ ದೇಶಾದ್ಯಂತ ಇರುವ ಗಾಣಿಗ ಸಮಾಜ ಇದೀಗ ಧಾರ್ಮಿಕ ನೆಲೆಯಲ್ಲಿ ಒಟ್ಟುಗೂಡುತ್ತಿದ್ದಾರೆ. ಸೋಮಕ್ಷತ್ರಿಯ ಗಾಣಿಗ ಸಮಾಜದ ಕುಲದೇವರಾಗಿರುತ್ತದೆ. ಇದನ್ನು ನಾವೇ ಮ್ಯಾನೇಜ್ಮೆಂಟು, ನಮ್ಮಿಂದಲೇ ನಡೆಯುವಂಥ ದೇವಸ್ಥಾನ. ನಮ್ಮ ಏಳಿಗೆಗಾಗಿ ನಾವು 12 ವರ್ಷಕ್ಕೆ ಮೊದಲೇ ಬ್ರಹ್ಮಕಲಶ ಮಾಡಿದ್ದೇವೆ ಜೀರ್ಣೋದ್ಧಾರವಾಗಿ. ಈ 2ನೇ ಬ್ರಹ್ಮಕಲಶವನ್ನು ನಾವು ನಮ್ಮ ಸಮಾಜದ ಏಳಿಗೆಗಾಗಿ ಅದರ ಜೊತೆಯಲ್ಲಿ ನಾಗಮಂಡಲವನ್ನು ಮಾಡ್ತಾ ಇದ್ದೇವೆ. ಇದಕ್ಕೆ ಎಲ್ಲ ನಮ್ಮ ಭಕ್ತಾದಿಗಳಿಂದೇ ಹಣ, ನಾವು ಹೊರಗಡೆಯಿಂದ ಯಾರಿಂದಲೂ ಕಲೆಕ್ಷನ್ ಮಾಡಲಿಲ್ಲ. ನಮ್ಮ ಸಮಾಜದ ಎಲ್ಲ ಭಕ್ತಾದಿ ವರ್ಗಗಳು, ಎಲ್ಲ ಸಮಸ್ತ ಜನರು ಇದರಲ್ಲಿ ಭಾಗವಹಿಸಿ ಇದರ ಉಪಯೋಗವನ್ನು ಪ್ರತಿಯೊಬ್ಬರೂ ಪಡಬೇಕು ಅಂತ ನಮ್ಮ ಅಭಿಲಾಷೆಗಳು. ಅದು ನೆರವೇರಲಿ ಅಂತ ನಾನು ಹೇಳುತ್ತಾ